ದೆಹಲಿಯಲ್ಲಿ ನಡೆಯುತ್ತಿರುವ ನ್ಯಾಷನಲ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಮಂಗಳೂರಿನ ಮಂಗಳಾ ಸ್ವಿಮ್ಮಿಂಗ್ ಕ್ಲಬ್ನ ಸದಸ್ಯೆ ರಚನಾ ರಾವ್ 2 ಬೆಳ್ಳಿ ಸಹಿತ 3 ಪ್ರಶಸ್ತಿಯನ್ನ ಬಾಚಿದ್ದಾರೆ. ಸ್ಮೃತಿ ಕಂಚು ಪದಕವನ್ನ ಪಡೆದುಕೊಂಡಿದ್ದಾರೆ. ದೆಹಲಿಯ ತಾಲ್ಕಟೋರಾ ಸ್ವಿಮ್ಮಿಂಗ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ನ್ಯಾಷನಲ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಯ ಅಂಡರ್ 14 ವಿಭಾಗದ 100 ಮೀಟರ್ ಮತ್ತು 200 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ಬೆಳ್ಳಿ ಪದಕ ಪಡೆದಿರುವ ರಚನಾ ರಾವ್ಗೆ ಚಿನ್ನದ ಪದಕ ಕೂದಲೆಳೆಯ ಅಂತರದಿಂದ ತಪ್ಪಿತ್ತು ಎಂದು ಆದರೂ ಅವರು ರಾಷ್ಟ್ರೀಯ ದಾಖಲೆಯನ್ನ ಸ್ಥಾಪಿಸಿದ್ದಾರೆ ಎಂಬ ಸಂತಸವನ್ನ ಮಂಗಳಾ ಸ್ವಿಮ್ಮಿಂಗ್ ಕ್ಲಬ್ನ ಮುಖ್ಯ ಕೋಚ್ ಲೋಕರಾಜ್ ವಿಟ್ಲಾ ವಿ4 ನ್ಯೂಸ್ನೊಂದಿಗೆ ಫೋನ್ ಮೂಲಕ ಹಂಚಿಕೊಂಡಿದ್ದಾರೆ. ಲೋಕರಾಜ್ ಈಜುಪಟುಗಳೊಂದಿಗೆ ದೆಹಲಿಯಲ್ಲಿದ್ದಾರೆ. ರಚನಾ ರಾವ್ ಸಾಧನೆ ಇಲ್ಲಿಗೆ ನಿಲ್ಲುವುದಿಲ್ಲ. 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ಸ್ಪರ್ಧೆಯಲ್ಲಿ ಕಂಚು ಬಾಚಿರುವ ಇವರು 400 ಮೀಟರ್ ಮಿಡಲ್ ರಿಲೇಯಲ್ಲಿ ರಾಜ್ಯಕ್ಕೆ ಬೆಳ್ಳಿ ತಂದುಕೊಡುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮಿಡ್ಲೆ ರಿಲೇಯ ರಾಜ್ಯ ತಂಡದ 4ರಲ್ಲಿ ಪ್ರಶಸ್ತಿ ತಂದುಕೊಡುವ ಫೇವರೇಟ್ ರಚನಾ ಆಗಿದ್ದರು. ಇದರೊಂದಿಗೆ 4 ರಾಷ್ಟ್ರೀಯ ಪದಕಗಳನ್ನ ರಚನಾ ಕೊರಳಿಗೆ ಹಾಕಿಕೊಂಡಿದ್ದಾರೆ. ಮಂಗಳಾ ಸ್ವಿಮ್ಮಿಂಗ್ ಕ್ಲಬ್ನ ಇನ್ನೋರ್ವ ಸದಸ್ಯೆ ಸ್ಮೃತಿ 50 ಮೀಟರ್ ಬಟರ್ಫ್ಲೈ ಸ್ವಿಮ್ಮಿಂಗ್ ನಲ್ಲಿ ಕಂಚು ಪಡೆದುಕೊಂಡಿದ್ದಾರೆ. ರಚನಾ ರಾವ್ ಮತ್ತು ಸ್ಮೃತಿ ಮಂಗಳಾ ಸ್ವಿಮ್ಮಿಂಗ್ ಪೂಲ್ ಮತ್ತು ಸೆಂಟ್ ಅಲೋಶಿಯಸ್ ಸ್ಕೂಲ್ನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಇವರಿಗೆ ಲೋಕನಾಥ್ ವಿಟ್ಲಾ ಹೆಡ್ ಕೋಚ್ ಆಗಿದ್ದಾರೆ. ಎಂ ಶಿವಾನಂದ ಗಟ್ಟಿ ಪ್ರಮುಖ ಕೋಚ್ ಆಗಿ ತರಬೇತಿ ನೀಡಿದ್ದಾರೆ. ಮಂಗಳೂರಿನ ಮಂಗಳಾ ಸ್ವಿಮ್ಮಿಂಗ್ ಕ್ಲಬ್ನ 10 ಮಂದಿ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ 16 ಮಂದಿ ನ್ಯಾಷನಲ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಕೋಚ್ ಅವರಾದಂತಹ ಲೋಕನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ನಮ್ಮ ಮಂಗಳಾ ಸ್ವಿಮ್ಮಿಂಗ್ ಕ್ಲಬ್ನ ಈಜು ಪ್ರತಿಭೆಗಳು 2 ಬೆಳ್ಳಿ ಸಹಿತ 1 ಕಂಚು ಪದಕವನ್ನ ಪಡೆದುಕೊಂಡಿದ್ದಾರೆ. ನಮಸ್ತೆ ಲೋಕನಾಥ್ ಅವರೇ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ಹೇಳಿ. ತುಂಬಾ ಖುಷಿ ಆಗ್ತಾ ಇದೆ. ಮಂಗಳಾ ಸ್ಪೋರ್ಟ್ಸ್ ಕ್ಲಬ್ಬಿನ ಒಂದು ಈಜು ಕ್ಲಬ್ಬಿನ 2 ಮೀನುಗಾರ ಮಹಿಳೆಯರಂತೆ ಹೇಳ್ಬೋದು, ಈಜು ಮನಿಗಳಂತ ಹೇಳ್ಬೋದು, ತುಂಬಾ ಒಂದು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ ನೀವು? ತುಂಬಾ ಖುಷಿಯಾಗಿದೆ. ರಾಷ್ಟ್ರ ಮಟ್ಟದಲ್ಲಿ 3 ಬೆಳ್ಳಿ ಪದಕ ಮತ್ತು 1 ಕಂಚಿನ ಪದಕ, 2 ಕಂಚಿನ ಪದಕ ಸಿಕ್ಕಿದೆ ನಮ್ಗೆ. ಖಂಡಿತವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಹೌದು. ಸೊ ಹೇಗೆ ಪ್ರತಿಸ್ಪರ್ಧಿಗಳು ಇದ್ರು ಸರ್ ಅಲ್ಲಿ? ತುಂಬಾ ಟಫ್, ಯಾಕಂದ್ರೆ ನ್ಯಾಷನಲ್ ಲೆವೆಲ್ ಈ ಬಾರಿ ಅಂತೂ ತುಂಬಾ ಟಫ್ ಇತ್ತು. ಯಾಕಂತ ಹೇಳಿದ್ರೆ ಎಲ್ಲರೂ ಹೆಚ್ಚಿನ ಕೆಟಗರಿಗಳಲ್ಲಿ ರೆಕಾರ್ಡ್ಗಳೇ ಆಗಿದೆ ತುಂಬಾ. ಹಾಗಾಗಿ ಬಹಳ ಟಫ್ ಇತ್ತು ಕಾಂಪಿಟಿಷನ್. ಅದರ ಎಡೆಯಲ್ಲಿ ಕೂಡ ಇವರು ಸಾಧನೆ ಮಾಡಿದ್ದು ಬಹಳಷ್ಟು ಹೆಮ್ಮೆ ಅನಿಸ್ತದೆ. 2 ಮೆಡಲ್ ಮಿಸ್ ಆಯ್ತು ಇದ್ರ ಎಡೆಯಲ್ಲಿ ಕೂಡ. ಇನ್ನೂ 2 ಮೆಡಲ್ ಬರ್ಬೇಕಿತ್ತು. ಮತ್ತೊಬ್ಳು ಆರಾಧನಾ ಬೇಕಲ್ ಅಂತ ಹೇಳಿ ಹುಡುಗಿ, ಅವಳು ಜಸ್ಟ್ 5 ಸೆಕ್ಷನ್ ಇಂದ ಒಂದು ಬ್ರೌನ್ಸ್ ಮೆಡಲ್ ಮಿಸ್ ಮಾಡಿಕೊಂಡ್ಳು. ಆಮೇಲೆ ಸಾನಿಯಾ ಡಿ ಶೆಟ್ಟಿ ಅಂತ ಹೇಳಿ ಅವಳು ಕೂಡ ಜಸ್ಟ್ ಫ್ರಾಕ್ಷನ್ ಗಳಲ್ಲಿ 1 ಮೆಡಲ್ ಮಿಸ್ ಮಾಡಿಕೊಂಡಿದ್ದಾಳೆ. ಇಲ್ಲರ ಇನ್ನೂ 2 ಬ್ರೌನ್ಸ್ ಮೆಡಲ್ ನಮಗೆ ಆಗ್ತಿತ್ತು. ರಚನಾ ರಾವ್ ಅವರು 2 ಬೆಳ್ಳಿ ಪಡ್ಕೊಂಡಿದ್ದಾರೆ, ಪ್ರಶಸ್ತಿಯನ್ನ ಬಾಚಿಕೊಂಡಿದ್ದಾರೆ. ಹೇಳುವುದಾದ್ರೆ ರಚನಾ ರಾವ್ ಅವರ ಬಗ್ಗೆ ಹೇಳುವುದಾದ್ರೆ ಏನ್ ಹೇಳ್ತೀರಾ ಸರ್ ನೀವು? ಅವಳು ತುಂಬಾ ಹಾರ್ಡ್ ವರ್ಕ್ ಮಾಡುವ ಹುಡುಗಿ. ಮೊದಲಿನಿಂದಲೂ ಹಾಗೆ ಏನು ಹೇಳಿಕೊಟ್ಟಿದ್ದೇವೆ ಅದನ್ನ ತುಂಬಾ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಮೇಲೆ ಬರುವವಳು. ಸೊ ಅದರ ಜೊತೆಗೆ ಅವಳಿಗೆ ಅದೃಷ್ಟವೂ ಇತ್ತು. ಆ ಒಂದು ಇದರಲ್ಲಿ ಅವಳು ಮೇಲೆ ಬಂದು ಖಂಡಿತವಾಗ್ಲೂ ಕೂದಲೆಳೆಯ ಅಂತರದಲ್ಲಿ ಅವರು ಚಿನ್ನದ ಪದಕವನ್ನ ಗೆಲ್ಲೋಕೆ ಸಾಧ್ಯ ಆಗ್ಲಿಲ್ಲ. ಆದ್ರೂ ಕೂಡ 2 ಬೆಳ್ಳಿಯ ಪದಕಕ್ಕೆ ತಮ್ಮದಾಗಿ ಸಿಕ್ಕೊಂಡಿದ್ದಾರೆ ಅವರು. ಹೇಗಿದೆ ಅವರ ಒಂದು ಪ್ರತಿಕ್ರಿಯೆ ಆಗಿರ್ಬೋದು, ಯಾವ ರೀತಿ ಇದೆ? ಅವಳಿಗೆ ತುಂಬಾ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ಅವಳ ಪರ್ಸನಲ್ ಬೆಸ್ಟ್ ಟೈಮಿಂಗ್ ಕೂಡ ಒಳ್ಳೆ ಬಂದಿದೆ. ಯಾಕಂದ್ರೆ ಅವಳು ಇದುವರೆಗೆ ಕೊಟ್ಟಂತ ಸಮಯಕ್ಕಿಂತ ಬಹಳ ಉತ್ತಮವಾದ ಸಮಯವನ್ನ ದಾಖಲಿಸಿದ್ದಾಳೆ ಅವಳು. ಆಕ್ಚುಲಿ ಅದು ರೆಕಾರ್ಡ್ ಟೈಮಿಂಗ್, ನ್ಯಾಷನಲ್ ನಿನ್ನ ರೆಕಾರ್ಡ್ ಟೈಮಿಂಗ್ ಅನ್ನೇ ಕೊಟ್ಟಿದ್ದಾಳೆ ಅವಳು. 3 ಇವೆಂಟ್ ಅಲ್ಲಿ ಕೂಡ, 50 ಅಲ್ಲಿ, 100 ಅಲ್ಲಿ ಕೂಡ ಮತ್ತು 200 ಬ್ರೆಸ್ಟ್ ಸ್ಟ್ರೋಕ್ಗಳಲ್ಲಿ ದಾಖಲೆಯ ಸಮಯವನ್ನೇ ಕೊಟ್ಟಿದ್ದಾಳೆ. ಆದ್ರೆ ಅವಳು ಸಿಲ್ವರ್ ಬಂದ ಕಾರಣ, ಬೆಳ್ಳಿ ಪದಕ ಬಂದ ಕಾರಣ ಅದನ್ನ ಕನ್ಸಿಡರ್ ಮಾಡುದಿಲ್ಲ. ಯಾಕಂದ್ರೆ ಮತ್ತೊಬ್ಳು ಅದಕ್ಕಿಂತಲೂ ಬೆಟರ್ ಟೈಮ್ ಕೊಟ್ಟಿದ್ದಾಳೆ ಇದೇ ವರ್ಷ, ಇದೇ ಇದರಲ್ಲಿ, ಈ ನ್ಯಾಷನಲ್ಸ್ ಅಲ್ಲೇ. ಆದ ಕಾರಣ ಅವಳದ್ದು ಕನ್ಸಿಡರ್ ಆಗ್ತದೆ. ಅದೊಂದು ಮಾತ್ರ ನಮಗೆ ಬಹಳಷ್ಟು ಬೇಸರ.
ಇಲ್ಲದ್ರೆ ಅವಳ ಹೆಸರಲ್ಲಿ ರಾಷ್ಟ್ರ ಮಟ್ಟದ ದಾಖಲೆಗಳು ಆಗ್ತಿತ್ತು. ಖಂಡಿತವಾಗ್ಲು ಮತ್ತೆ ಸ್ಮೃತಿ ಅವರು ಕಂಚನ್ನ ಪಡೆದುಕೊಂಡಿದ್ದಾರೆ. ಸೊ ಇವರ ಜೊತೆ ಅಂದ್ರೆ ಪ್ರತಿಸ್ಪರ್ಧಿಗಳಾಗಿರ್ಬೋದು ಅಥವಾ ಇನ್ನು ಬೇರೆ ರೀತಿಯಾದಂತಹ ಯಾವ ರೀತಿಯ ಒಂದು ಅಲ್ಲಿಯ ಒಂದು ವಾತಾವರಣ ಇತ್ತು ಅಂತ ಹೇಳ್ಬೋದು ಸರ್ ನೀವು? ಅಂಡರ್ 14 ನಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟಿಷನ್ ಈ ಬಾರಿ. 50 ಮೀಟರ್ ಬಟರ್ಫ್ಲೈ ಅಲ್ಲಿ ನಮ್ಮ ಸ್ಮೃತಿ ಅವಳು ಒಳ್ಳೆಯ ಸಮಯವನ್ನ ದಾಖಲಿಸಿ ಕಂಚಿನ ಪದಕವನ್ನ ಪಡೆದಿದ್ದಾಳೆ. ಬೆಳ್ಳಿ ಪದಕ ಸಿಗ್ಬೇಕಿತ್ತು, ಖಾಲಿ 3 ಫ್ರಾಕ್ಷನ್ ಅಲ್ಲಿ ಮಿಸ್ ಆಯ್ತು. ಅದು ಕೂಡ ಬೆಳ್ಳಿ ಪದಕ ಕೈ ತಪ್ಪಿ ನಮ್ಗೆ ಕಂಚಿನ ಪದಕ ಆಯ್ತು. ಇತ್ತೀಚಿನ ದಿನಗಳಲ್ಲಿ ಸ್ಮೃತಿ ಬಹಳಷ್ಟು ಉತ್ತಮ ಸಾಧನೆಗಳನ್ನ ದಾಖಲಿಸ್ತಾ ಇದ್ದಾಳೆ. ಇತ್ತೀಚೆಗೆ SFI ಸ್ಟೇಟ್ ಲೆವೆಲ್ ಅಲ್ಲಿ ಕೂಡ ಅವಳು 2 ಕಂಚಿನ ಪದಕಗಳನ್ನ ಮಾಡಿದ್ದಾಳೆ. ಆಮೇಲೆ ಈ ಬಾರಿ ಅವಳು ಆಕ್ಚುಲಿ ಈ ವರ್ಷ ಸೀನಿಯರ್ ಅಲ್ಲ, ಅವಳು ಜೂನಿಯರ್, 2005 ಬಾರ್ನ್. ಆದ್ರೂ ಕೂಡ ಅವಳಿಗಿಂತ ಸೀನಿಯರ್ ಮಕ್ಕಳ ಎದುರುಗಡೆ ಅವಳು ಸ್ಪರ್ಧಿಸಿ ಒಂದು ಕಂಚಿನ ಪದಕ ಪಡೆದಿರುವಂತದ್ದು ನಿಜಕ್ಕೂ ಹೆಮ್ಮೆ ಅನಿಸ್ತಾ ಇದೆ. ಖಂಡಿತವಾಗ್ಲು ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಮಂಗಳೂರು ಪರಿಸರಿಗರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು. ಖಂಡಿತ ಯಾಕಂತ ಹೇಳಿದ್ರೆ ನಾವು ಸುಮಾರು 16 ಮಂದಿಗಿಂತ ಹೆಚ್ಚು ಇಲ್ಲಿ ದಕ್ಷಿಣ ಕನ್ನಡದಿಂದ ಹೋಗಿದ್ದೇವೆ ನಾವಲ್ಲಿ. ಇದುವರೆಗೆ ಬೇರೆ ಯಾರಿಗೂ ಮೆಡಲ್ ಆಗ್ಲಿಲ್ಲ, ಇವರಿಗಿಬ್ಬರಿಗೆ ಮಾತ್ರ ಮೆಡಲ್ ಆಗ್ತದೆ. ಅಲ್ಲದೆ ನಮ್ಮದು ಕೆಲವು ಸ್ಪರ್ಧಿಗಳು ಫೈನಲ್ ಹಂತಕ್ಕೆ ತಲುಪಿದ್ದಾರೆ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ. ಪ್ರೇರಣಾ ಕುಂದರ್ ಆಗಿರ್ಬೋದು ಅಥವಾ ಸಾನಿಯಾ ಡಿ ಶೆಟ್ಟಿ, ಎಲ್ಲಾ ಸ್ಪರ್ಧೆಗಳಲ್ಲಿ ಎಲ್ಲರೂ ಕೂಡ ಫೈನಲ್ ಹಂತಕ್ಕೆ ತಲುಪಿ ಸ್ವಲ್ಪದರಲ್ಲೆಲ್ಲ ಮಿಸ್ ಮಾಡಿಕೊಂಡಿದ್ದಾರೆ. ಸಾನಿಯಾ ಒಂದರಲ್ಲಿ 4th ಬಂದ್ಲು, ಮತ್ತೊಂದರಲ್ಲಿ 6th ಪ್ಲೇಸ್ ಮಾಡಿದ್ಲು. ಹೀಗೆ ಅಂದ್ರೆ ಸ್ವಲ್ಪ ಇದ್ರಲ್ಲಿ ಅಂತರದಲ್ಲೇ ಪದಕಗಳನ್ನ ಕಳ್ಕೊಂಡಿದ್ದಾರೆ. ಬಟ್ ಫೈನಲ್ ನಲ್ಲಿ ನ್ಯಾಷನಲ್ಸ್ ನ ಫೈನಲ್ ನಲ್ಲಿ ಇರುವುದೇ ಒಂದು ಹೆಮ್ಮೆ. ಖಂಡಿತವಾಗ್ಲು. ಸೊ ಒಬ್ಬ ಕೋಚ್ ಆಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಿಮ್ಮ ಇಬ್ಬರು ಆಟಗಾರರನ್ನ ಕಣಕ್ಕಿಳಿಸಿ ಇಂತಹ ಒಂದು ಸಂತಸದ ವಿಚಾರ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ನಿಮ್ಮ ಕಡೆಯಿಂದ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ರಾಷ್ಟ್ರ ಮಟ್ಟದ ಸ್ಪರ್ಧೆ ಅಂತ ಹೇಳುವಾಗ ಬಹಳಷ್ಟು ಅಂತಾರಾಷ್ಟ್ರೀಯ ತರಬೇತುದಾರರು ಅವರು ಇವರೆಲ್ಲ ಪ್ರಿಪೇರ್ ಮಾಡಿದಂತ ಮಕ್ಕಳು ಸ್ಪರ್ಧಿಗಳು ಇಲ್ಲಿ ಭಾಗವಹಿಸ್ತಾ ಇರ್ತಾರೆ. ಅವರ ಎಡೆಯಲ್ಲಿ ಕೂಡ ನಾವು ಮಂಗಳೂರಿನ ಸ್ಪರ್ಧಿಗಳು ಒಂದು ಪದಕವನ್ನ ಬಾಚಿದ್ದೇವೆ ಅಂತ ಹೇಳಿದ್ರೆ ಬಹಳಷ್ಟು ಹೆಮ್ಮೆ ಆಗ್ತಿದೆ. ಮೊದಲು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಿನ ಸ್ಪರ್ಧಿಗಳದ್ದೇ ಮೇಲುಗೈ ಇತ್ತು. ಪ್ರಾಯಶಃ ಈ ಬಾರಿ ಕರ್ನಾಟಕಕ್ಕೆ ಅಂಡರ್ 14 ನಲ್ಲಿ ಬಂದಂತ ಮೆಡಲ್ಗಳಲ್ಲಿ ನಮ್ಮ ಮಂಗಳೂರಿನವರದ್ದೇ ಹೆಚ್ಚಿನ ಮೆಡಲ್ಗಳು. ಬೆಂಗಳೂರಿನವರಿಗೆ ಪದಕಗಳು ಬಹಳಷ್ಟು ಕಡಿಮೆ ಸಿಕ್ಕಿದೆ ಅಂಡರ್ 14 ಗರ್ಲ್ಸ್ ಕ್ಯಾಟಗರಿಯಲ್ಲಿ. ಖಂಡಿತವಾಗ್ಲೂ ತುಂಬಾ ಖುಷಿ ಆಯ್ತು ಸರ್ ತಮ್ಮ ಜೊತೆ ಮಾತಾಡೋದಕ್ಕೆ. ಧನ್ಯವಾದಗಳು ಸರ್ ಮಾಹಿತಿ. ಥ್ಯಾಂಕ್ ಯು ಮ್ಯಾಮ್.